ನಾನು ಅವ್ರ ಮನೆ ದಾರಿ ಹತ್ರ ಹೋಗ್ತಿರುವಾಗ ಅವರೇ ಬಂದರು ಗಾಡಿಯಲ್ಲಿ ಎದುರು. ಅಂದರೆ ಅವರು ನನ್ನನ್ನು ನೋಡಿ ಗಾಡಿ ನಿಲ್ಲಿಸಿದ್ದಾರೆ. ಅವ್ರ ತಂದೆಯವರೇನೋ ಹೇಳಿದ್ದಾರೆ, ನಾನು ಗಾಡಿ ಅಡ್ಡ ಹಾಕಿದೆ ಹಾಗೆ ಹೀಗೆ ಅಂತ. ಬೇಕಾದ್ರೆ ಅವರು ಎಲ್ಲದಕ್ಕೆ ಹೇಳ್ತಾರೆ CC ಕ್ಯಾಮರಾ ಚೆಕ್ ಮಾಡಿ ಅಂತ. ಸೊ ನಾನು ಸಹ ಹೇಳ್ತೇನೆ, CC ಕ್ಯಾಮರಾ ಚೆಕ್ ಮಾಡಿ ನೀವು, ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ನಿಲ್ಲಿಸಿದ ಮೇಲೆ ನಾನು ಹೋಗಿ ಫಸ್ಟ್ ಅವ್ರಿಗೆ ಹೇಳಿದೆ, ಮೊಬೈಲ್ ಯಾಕೆ ಆಫ್ ಮಾಡಿದ್ದೀರಿ, ಎಂತಾಯಿತು ಅಂತ. ಇಲ್ಲ ಪ್ರಾಬ್ಲಮ್ ಆಗಿದೆ ಸ್ವಲ್ಪ, ನಾನು ಹೇಳ್ತೇನೆ ನಿಮಗೆ, ಅದಕ್ಕೆ ಸ್ವಿಚ್ ಆಫ್ ಮಾಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಟೆನ್ಷನಿಂದ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇನೆ, ನನಗೆ ಸಹ ಭಯ ಆಗುತ್ತೆ ನೀವು ಎಲ್ಲಿಗೆ ಹೋದ್ರಿ ಅಂತ. ಇಷ್ಟು ದೂರ ಬರಬೇಕು ನಾನು, ನನ್ನ ಮನೆ ಕಾರ್ಕಳದಿಂದ ನಾನು ಇಲ್ಲಿಗೆ ಬರಲಿಕ್ಕೆ ತುಂಬ ದೂರ ಉಂಟು ನನಗೆ, ಅದೆಲ್ಲ ನಾನು ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವರ ತಾಯಿ ಹೇಳಿದ್ರು, ನನಗೆ ನೀವು ಇಷ್ಟ ಇಲ್ಲ, ನಿನ್ನನ್ನು ಅವರು ನಿನ್ನ ಜೊತೆ ಅವ್ನು ಬಾಳು ಸಹ ನನಗೆ ಇಷ್ಟ ಇಲ್ಲ, ನೀನು ಅವನಿಗೆ ವಿಚ್ಛೇದನ ಕೊಟ್ಟುಬೇಡು, ನಮಗೆ ನೀನು ಇಷ್ಟ ಇಲ್ಲ ಅಂತ. ನನಗೆ ಅವರ ಮಾತು ತುಂಬ ನೋವಾಯಿತು, ಯಾಕೆ ನನಗೆ ಶಾಕ್ ಆಯಿತು. ಇಷ್ಟವರೆಗೆ ಮಾತುಕತೆ ಎಲ್ಲ ಆಗಿದೆ, ಒಂದು ದಿವಸ ಅವ್ರಿಗೆ ಕಾಲ್ ಮಾಡಿಲ್ಲ. ಅವರ ತಂಗಿ ನನಗೆ ಅವನ ಹಣ ಕೊಡಲಿಕ್ಕೆ ಉಂಟು, ಚಿನ್ನ ಕೊಡಲಿಕ್ಕಿತ್ತು ಅಂತೆಲ್ಲ ಕಾಲ್ ಮಾಡಿದಾಳೆ. ಆವಾಗ ಸಹ ಅವಳು ನನಗೆ ಹೇಳಿಲ್ಲ ಒಂದು ಮಾತು, ಹೀಗೆ ನಮ್ಮ ಮನೆಯಲ್ಲಿ ಚರ್ಚೆ ಆಗಿದೆ ಅಂತ. ಅವರು ಹೇಳ್ತಾರೆ, ನಮಗೆ ಇಷ್ಟು ನಾವು ಅವನಿಗೆ ಹೇಳಿದ್ದೇವೆ ತುಂಬ ದಿವಸದ ಹಿಂದೆ, ನಿನ್ನ ಹತ್ರ ಅವನು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ. ಸೊ ಆ ಟೈಮಲ್ಲಿ ಸುದೀಪ್ ಅವ್ರ ತಾಯಿಗೆ ಹೇಳಿದ್ದಾರೆ, ಅಮ್ಮ ಅವ್ರು ಟೆನ್ಷನಿಂದ ಬಂದೇಳಿ, ಸುಮ್ಮನೆ ಈ ಟೈಮಲ್ಲಿ ಎಂಥ ಸಮಾಧಾನ, ನಿಮಗೆ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ, ಬಟ್ ನನಗೆ ಇಷ್ಟ ಇದೆ ಅಂತ ನಾನು ಅವಳನ್ನು ಮದುವೆ ಆಗಿರುವುದು. ಸೊ ಇವಾಗ ನೀವು ಅವಳಿಗೆ ಈ ಟೈಮಲ್ಲಿ ಅಂತ ಸಹ ಹೇಳಬೇಡಿ, ಅವಳು ಮೊದಲೇ ಅಲ್ಲಿಂದ ಬಂದಿದ್ದಾಳೆ, ಸುಮ್ಮನೆ ಒಬ್ಬಳೆ ಬೇಡ ಅಂತ ಹೇಳಿದ್ವಿ. ಬಂದು ಕಾರಲ್ಲಿ ಕೂತ್ಕೊ ಅಂತ ಹೇಳಿದ್ದು. ನಾನು ಜೋರಾಗಿ ಅಳ್ತಾ ಇದ್ದೆ. ಅದಕ್ಕೆ ಅವನ ತಾಯಿ ಹೇಳಿದರು, ಅವಳು ಬಂದು ಕೂತ್ಕೊಳ್ಳೋದಾದರೆ ನಾನು ನಿನ್ನ ಜೊತೆ ಕಾರಲ್ಲಿ ಬರೋದಿಲ್ಲ ಅಂತ ಹೇಳಿದರು. ನಾನು ಅದಕ್ಕೆ ಅಲ್ಲಿ ಕೂಗಿದ್ದೇನೆ, ಜೋರಾಗಿ ಕೂಗಿದ್ದೇನೆ, ರೋಡ್ ಹತ್ರ ನಾನು ಕೂಗಿದ್ದೇನೆ. ಆಮೇಲೆ ಅವ್ರು ಹೇಳಿದ್ರು, ಬೇಡಮ್ಮ ಸುಮ್ಮನೆ ಕಿರಿಕಿರಿ ಆಗ್ತದೆ ಇಲ್ಲಿ, ಅವಳು ಬಂದು ಕೂತ್ಕೊಳ್ಳಿ, ನಾನು ನಿಮ್ಮನ್ನು ಬಿಡ್ತೇನೆ, ಅಲ್ಲಿ ಅವರು ಬೆಳ್ತಂಗಡಿಗೆ ಹೊರಟಿದ್ರು, ನಾನು ಅಲ್ಲಿ ಬಿಡ್ತೇನೆ ಅಂತ. ನಾನು ಆಮೇಲೆ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಹೋದೆ. ಅವರು ಏನು ಅವರ ತಾಯಿ ಹೇಳಿದ ಎಳ್ದು ಅವಳನ್ನು ಹಿಂದೆ ಕೂರಿಸಿದಾನೆ ಅಂತ ಹೇಳಿದ್ದಾರೆ. ಸೊ ನಾನು ಸಹ ಹೇಳ್ತೇನೆ, ದಯವಿಟ್ಟು ಅಲ್ಲಿ CC ಕ್ಯಾಮರಾ, ಅದು ಹೈವೇ ಆ ಹತ್ರನೇ ಇದೆ, ಸೊ ಅಲ್ಲೇನೋ ಸ್ಕೂಲ್ ಇದೆ, ಅಲ್ಲಿ CC ಕ್ಯಾಮರಾ ಇದೆ, ನಾನು ಎಳ್ದು ಕೂತ್ಕೊಳ್ಳೋ ಅಥವಾ ಏನೋ ಹೊಡೆದಿದ್ದೇನೆ, ಬೇರೆ ಬೇರೆ ಶಬ್ದದಲ್ಲಿ ಬೈದಿದ್ದೇನೆ ಅಂತ ಹೇಳಿದ್ದಾರೆ. ಸೊ ನಾನು ಸಹ ಹೇಳ್ತೇನೆ, ದಯವಿಟ್ಟು CC ಕ್ಯಾಮರಾ ಚೆಕ್ ಮಾಡಿ. ನನ್ನ ಗಂಡ ಮೊಬೈಲ್ ಆಫ್ ಮಾಡಿದ್ದಾರೆ ಅಂತ ನಾನು ಅಲ್ಲಿ ಓದೋದು ಬಿಟ್ಟರೆ, ಮತ್ತು ಯಾವುದೇ ಕಿರಿಕಿರಿ ಮಾಡಲಿಕ್ಕಾಗಲಿ ಯಾವುದಕ್ಕೂ ಓದೋದಲ್ಲ, ನನಗೆ ಟೆನ್ಷನಿಂದ ನಾನು ಓದೋದು. ನನಗೆ ಸಹ ಪಾಸ್ಟ್ ಲೈಫಲ್ಲಿ ಆದಂಥ ಕೆಲವು ಘಟನೆ ನನಗೆ ತುಂಬ ಇರಿಟೇಷನ್ ಆಗ್ತಿತ್ತು. ಸೊ ಇನ್ನು ಇದರಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಥವಾ ಏನಾಗುತ್ತೆ ಗೊತ್ತಿಲ್ಲ, ಅದಕ್ಕೆ ಅಂತ ನಾನು ಅಲ್ಲಿ ಓದೋದು. ಎಳ್ದು ಕೂತ್ಕೊಳ್ಸಿ ಅದೇನು ಏನಿಲ್ಲ. ಅಲ್ಲಿಂದ ನಡು ದಾರಿಯಲ್ಲಿ ಬರುವಾಗ ಸಹ ಅವನ ತಾಯಿ ಹೇಳಿದ್ರು, ನೀನು ಅವಳ ಜೊತೆ ಬಂದ, ನಾನು ಬರೋದಿಲ್ಲ, ನನ್ನನ್ನು ಬಿಡು ಅರ್ಧದಲ್ಲಿ, ನಾನು ಹೋಗ್ತೇನೆ ಅಂತ. ಅವನು ಮತ್ತೆ ಇಲ್ಲ, ನಾನು ಬೆಳ್ತಂಗ ತನಕ ನಿಮ್ಮನ್ನು ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಆಟೋಗೆ ಕಾಲ್ ಮಾಡಿ, ಪರಿಚಯದ ಆಟೋದವರಿಗೆ ಕಾಲ್ ಮಾಡಿದ್ದಾರೆ ಅವರು. ಅದು ಸಹ ಅವರ ಕಾಲಲ್ಲಿ ಇರ್ಬೋದು, ಕಾಲ್ ಮಾಡಿದ ಲೀಸ್ಟಲ್ಲಿ ಇದೆ, ಅವರ ಆಟೋಗೆ ಕಾಲ್ ಮಾಡಿ ಅವರ ಅಮ್ಮನಲ್ಲಿಂದ ಕಳಿಸ್ತಿದ್ದಾರೆ. ಮತ್ತು ದಾರಿ ಹತ್ರ ಬರುವಾಗ ನಾನು ಮತ್ತೆ ಅವ್ರ ವಿಷಯ, ನಾವಿಬ್ಬರು ಇರೋದ್ರಿಂದ ನಾವು ಮನೆಗೆ ಅಂತ ಹೊರಟಿ ಕಾರ್ಕಳಕ್ಕೆ ಅಂತ. ದಾರಿಯಲ್ಲಿ ಬರುವಾಗ ನಾನು ಅವ್ರ ಹತ್ರ ಕೇಳಿದೆ, ಯಾಕೆ ಸ್ವಿಚ್ ಆಫ್ ಎಂತ ರೀಸನ್ ಒಂದು ಹೇಳಿ ನನಗೆ, ನಿನ್ನ ನೈಟ್ ಸಹ ಹೇಳಿರಿ, ಮನೇಲಿ ಒಪ್ಪದಿದ್ದರೆ ಹೀಗೆ ಮಾಡೋದು ಅಂತ ಹೇಳಿದ್ದೀರಿ ನೀವು. ಸೊ ಮನೇಲಿ ಯಾಕೆ ಒಪ್ಪೋದಿಲ್ಲ ಅಂತ ನನಗೆ ವಿಷಯ ಅಂತ ಹೇಳಿ, ಎಂತಾಗಿದೆ ಹಾಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಇವರು ನಾನು ವೇಣುಗೋಪಾಲ್ ಶೆಟ್ಟಿ ಅಂತ, ಇವಾಗ ಅವರು ಏನೋ ಪ್ರೆಸ್ ಮೀಟಲ್ಲಿ ಬಂದು ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾನೆ. ಸೊ ಇವನ ವಿಚಾರ ನಾನು ಅವರಿಗೆ ಮುಂಚೆ ಹೇಳಿದ್ದೆ, ಅವರು ಸಹ ನನಗೆ ಒಂದು ಸಲ ಹೇಳಿದೆ, ಅವ್ನ ಮನೆಗೆ ಕಾಲ್ ಮಾಡಿ, ಯಾರ ಮೂಲಕ ಕಾಲ್ ಮಾಡಿದರೆ ಗೊತ್ತಿಲ್ಲ, ಹೀಗೆ ನನ್ನ ಮನೆಯಲ್ಲಿ ಕೇಳಿದರು ವೇಣುಗೋಪಾಲ್ ಯಾರಂತ ಕೇಳಿದ್ದಾರೆ. ನಾನು ಅವಾಗ ಹೇಳಿದೆ, ನನಗೆ ಅದೆಲ್ಲ ವಿಷಯ ಗೊತ್ತು, ಅವನು ಡ್ರಾಮಾ ಟೀಮಿನವ, ಅವಳೆಲ್ಲ ನಂತರ ಹೇಳಿದಾಳೆ ಅಂತ ಹೇಳಿದ್ದೇನೆ ಅಂತ. ಆದರೆ ಇವರು ಮನೆಯಲ್ಲಿ ಮತ್ತೆ ಆ ವಿಷಯ ಚರ್ಚೆ ಆಗಿದೆ ಅಂತ ನನಗೆ ಅವತ್ತವರು ದಾರಿಯಲ್ಲಿ ಹೋಗುವಾಗ ಹೇಳಿದರು, ಮನೆಯಲ್ಲಿ ಮದುವೆ ವಿಚಾರಕ್ಕೆ ಚರ್ಚೆ ಆಯಿತು, ಅದಕ್ಕೆ ಒಂದು ವೇಳೆ ಒಪ್ಪದಿದ್ದರೆ ನಿಮ್ಮ ಮನೆಯಲ್ಲಿ ನನ್ನನ್ನು ಸೇರಿಸ್ಕೊಳ್ತಾರಾ ಅಥವಾ ನಿಮ್ಮನ್ನು ಮದುವೆ ಆಗಲಿಕ್ಕೆ ಬಿಡ್ತಾರಾ ಅಂತ. ನಾನು ಅದಕ್ಕೋಸ್ಕರ ನಿಮಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ದೇನೆ. ಸ್ವಿಚ್ ಆಫ್ ಮಾಡಿದೆ ಯಾಕಂತ ಹೇಳಿದರೆ, ನನ್ನ ಅಪ್ಪ ಯಾರ ಸಾಲಗಾರರಿಗೆ ಮನೆಗೆ ಬರಲಿಕ್ಕೆ ಹೇಳಿದ್ದಾರೆ. ಅಂದರೆ ಅವರು ಹೇಳಿದಂಗೆ ಹಾಗೆ, ಅವರು ಹೇಳಿದ್ದಾರೆ ಇಲ್ವ ನನಗೆ ಗೊತ್ತಿಲ್ಲ, ಯಾಕಂದರೆ ಅವರಿಗೆ ಮತ್ತು ಅಪ್ಪನಿಗೆ ಎಷ್ಟು ಅಂದರೆ ಸಹ ಅಷ್ಟೇ, ಅವರು ಮಾತಾಡ್ತಾ ಇರಲಿಲ್ಲ, ಯಾವುದೇ ವಿಷಯಕ್ಕೆ ಅವರಿಗೆ ಚರ್ಚೆ ಅದವೆಂತ ಇರಲಿಲ್ಲ. ಅವರು ಮನೆಗೆ ಹೋಗುವ ವಿಷಯ ಗೊತ್ತಾಗಿ ಅಪ್ಪ ಕರೆಸಿದ್ದಾರೆ ಲೋನ್ನವರು. ಸೊ ಕಿರಿಕಿರಿ ಆಯಿತು. ಸೊ ನನಗೆ ತುಂಬ ಟೆನ್ಷನ್ ಆಯಿತು, ನೀವು ಈ ಕಡೆ ನಿಮ್ಮನ್ನಲ್ಲ, ಆ ಕಡೆ ಮನೆಯವರಲ್ಲ, ಈ ಕಡೆ ಸಾಲದೆಲ್ಲ ಕಿರಿಕಿರಿ. ಸೊ ಅದಕ್ಕಾಗಿ ನಾನು ಸ್ವಿಚ್ ಆಫ್ ಮಾಡಿಟ್ಟದು ಅಷ್ಟೇ ವಿಷಯ. ಮತ್ತು ಬೇರೆ ಒಂದು ವಿಷಯ ಆಗಿದೆ ಪ್ರಾಬ್ಲಮ್, ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸುಮ್ಮನೆ ಆದರು. ನಾನು ಮತ್ತೆ ಆ ಟೈಮಲ್ಲಿ ಅವರಿಗೆ ಪ್ರೆಷರ್ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ, ಯಾಕಂದ್ರೆ ನನಗೆ ಮನೆಯಲ್ಲಿ ಬಂದು ಇವರ ಮನೇಲಿ ಹೀಗೆ ಆಗಿದೆ, ಒಬ್ಬರಿಗೆ ಇಷ್ಟ ಇಲ್ಲ ಅಂತ ಹೇಳಬೇಕು ನಾನು ಮನೆಗೆ ಬಂದು, ನನಗೆ ಅದು ಟೆನ್ಷನ್ ಇತ್ತು. ಮನೆಗೆ ಬಂದು ನಾನು ಮನೆಯಲ್ಲಿ ಮಾತಾಡಿದ್ವಿ. ಇದು ಆ್ಯಕ್ಚುಲಿ ತುಳುವಲ್ಲಿದೆ.
ಪನ್ನ ಯಾವ್ದು ಬಗ್ಗೆ ಇದೇ ಕಾಲ್ ಮಲ್ಪಿಸಿರ್ ಪನ್ನ ಹಿಂಗೆ ಕಾನ್ಫರೆನ್ಸ್ ಕಾಲ್ ಇದ್ದಿ ಓಕೆ ಈ ಕಾಲ್ ಮಾಡ್ತಾರೆ ಜಸ್ಟ್ ఆయన ಕಾಲ್ ಇಷ್ಟೇಯಾನ ಜೀರೋ ಕಾಲ್ ಪನ್ನ ಕಟ್ ಮಾಡ್ತೆ ಆడ ಬಂತು ಜೀರೋ ಕಾಲ್ ಅಂದು ಬಟ್ ನಾನು ಫೋನ್ ಕಟ್ ಮಾಡ್ತೆ ಹೆಂಗೆ ಕೊಂಚ ಕಾಲ್ ಉಂಟು ಬಂತು ಅವಳ ಬಂದಿದ್ದೇನೆ ಗಾಡ್ ಪ್ರಾಮಿಸ್ ಬಂತು ಈಗ ವಿಷಯದ ನೀರು ಬಂದೆ ವಿಷಯದಲ್ಲಿ 4 ವರ್ಷದ ರಿಲೇಶನ್ಶಿಪ್ ಇತ್ತ ಏಪಾಗ 8 ಕೊಡ್ತುಂಬು ಓಕೆ 2022 ಮುಂಟ 2 ಮುಟ 22 ಮುಂಟ ಓಕೆ ಐದು ಪಕ್ಕ ಪಂಡ ಎನ್ನ ಕಣನ್ನ ಒಂದು ಯಾಕೆ ಕಾತೆ ಇತ್ತಂದ್ರೆ ಡಿವೋರ್ಸ್ ಆಯ್ತು ಮುಂಟೆ ಇರ್ತೇನೆ ಕಣ ಓಕೆ ರಿಲೇಷನ್ ಇರ್ತೇವೆ ಐದು ಪಕ್ಕ ಆಯನ ಪೂರ ಬಂದಾಗ ಪೂರ ಮುಂಚೆದಾಗಿ ಹೆಲ್ಪ್ ಮಾಡ್ತೊಂದಿರ್ತೇನೆ ಪಂಡ ಆಯಿ ಪೋಯಿನ ಬರ್ಕೆ ಪೂರ ಇಂಕಿನ ಪೈನ ಪತ್ತಿನ ಪೂರ ಲೆಕ್ಕ ಬರ್ತೊಂದಿತ್ತೆ ಆಯ್ ಸಾಲ ಪಂಡ 1 ಲಕ್ಷ ರೂಪಾಯಿಗೆ ತೊಂದಿತ್ತೆ ಓ ఆయన బుద్ధి ఇస్తే ఉందా పండ కరెక్ట్ ఓకే ఓకే పండ ఇంకు రీసెంట్ అది ఇంక పర్సనల్ ఏనాడ కాస్ కేంది జన లైఫ్ ఇని ముట ఏనాడ కాస్ పంది కేంది కొంతర రెస్టర్ కొర్లే పన్ బట్ ఒట్టు పోయిన పగ ఇది తిండి ఫుడ్ పుర మల్పోతలే అవు ఆపొను ఖర్చు అవి ஞால பொறுத்தே ಎಂಕ್ ಬಾಯಿ ಪಾತ್ರಗ ಆಯ್ ಹೋಯ್ತು ಕಲ್ಯಾಣ ಜೋರ ಕೆಲಸ ಇತ್ತೆ ಅಪ್ಪನಾಗ ಈಗ ಇಲ್ಲಡೆ ಇತ್ತಿನ ಇಡೀ ದಿನ ಅಪ್ಪನಾಗ ತಿಂತಿನ ಪತ್ತುನ ಆಗ ಒಂಜಿ ಇಲ್ಲಿ ಏನ ಪಪ್ಪ ಪುರ ಇತ್ತೇವೆ ಪಪ್ಪ ಪುರ ಇತ್ತೇ ಪಂಡ ತುಂಬ ಜನ ಕಣ್ಣನ ರಿಲೇಷನ್ ಆಯ್ತು ದೂರ ನಾವು ರಿಲೇಷನ್ ಮ್ಯಾನೇಜ್ ಮಾಡ್ಕೊಂಡಿದ್ದೆ ಇತ್ತೆ ಆಯ್ತು ಇವಾಗ ಈಗ ಒಂಜಿ ಏನ ಸೇಲ್ದೆ ಇಲ್ಲಿ ಇರ್ತೇವೆ ಅವು ಖಾಲಿ ಇರ್ತೇವೆ ಅವು ಇಲ್ಲ ಪೂರಂಗೆ ಗ್ರಾಮದಾಗ ಪ್ರಾಕ್ಟೀಸ್ ಆಯ್ಕೆ ಪೂರಿಗೆ ಯೂಸ್ ಮಾಡ್ಕೊಂಡಿರ್ತೇನೆ ಕೈಕಲ್ಲ ಅವು ಅವಲಿ ಕೈಕಲ್ಲ ಅವು ಅವು ಪೂರ ಲೆಕ್ಕ ಇತ್ತು ಲೆಕ್ಕ ಹೋಯ್ತು ಜಸ್ಟ್ ಒಂದು ಟೀಮ್ ಪ್ರಾಬ್ಲಮ್ ಆನಪ್ಪ ಒಂದು ವಿಷಯ ಎಂಕದನ್ನ ಪನ್ನ ಯಾರು ಕಾಣುತ್ತೆ ಸೊ ಅದಾಗ ಇಂಗ್ಲೀಷ್ ಬಂದ 1 ಲಕ್ಷ ಅಡ್ಡು ತಿಂಗಳು ಅಂತ ಬಂತು ಯಾಕಂತ ತಿಂಪುನ ಹಾಂ ಸರ್ ನಾನು ಮುಸ್ಲಿಂ ಹೆಂಗ್ಸಿದ್ದು ಹೇಳಿದೆ ಅದು ಸಹ ಪ್ಲೇ ಮಾಡ್ತೇನೆ ಸರ್ ಜಸ್ಟ್ ಹಾಂ ಹೌದು ಸರ್ ನಾನು ಆಲ್ರೆಡಿ ಸ್ಟೇಷನಿಗೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇನೆ ಅವನು ಬಿಡ್ಲ ಸಲ್ಲದೆಲ್ಲ ಹೇಳ್ತಾ ಇದ್ದಾನೆ ಅಂತ ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೇನೆ ಕಾರ್ಕಳದಲ್ಲಿ ಹಾಗೆ SP ಆಫೀಸಿಗೆ ಸಹ ಮಾಡಿದ್ದೇವೆ ನಾವು ಸುದೀಪಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 19 ಲ್ಯಾಕ್ ಮೇಲೆ ಇರಬೇಕು ಬಟ್ ರೀಸೆಂಟಾಗಿ ಒಂದು ಇಬ್ಬರದ್ದು ಆ್ಯಕ್ಚುಲಿ ಇದು ಬಂದಿದೆ ಕೋರ್ಟಿಂದ ನೋಟಿಸ್ ಬರುತ್ತಲ್ಲ ಸೊ ಅದು ಬಂದಿದೆ ಅದು ನಂತ ಪ್ರೂಫ್ ಇದೆ 5 ಲ್ಯಾಕ್ ಇದೊಂದು ಮತ್ತೊಂದು 2 ಲ್ಯಾಕ್ ಎಲ್ಲ ಅದೆಲ್ಲ ಮತ್ತೆ ಅವರ ಹೇಳೋದು ಗೋಲ್ಡ್ ಎಲ್ಲ ತಗೊಂಡಿದ್ದಾರೆ ಅದೆಲ್ಲ ಎಷ್ಟೊಂದು ನನಗೆ ಗೊತ್ತಿರೋ 19 ಲ್ಯಾಕ್ ಅದಕ್ಕಿಂತ ಮೇಲೆ ಉಂಟಾ ಅದು ನನಗೆ ಗೊತ್ತಿಲ್ಲ